ರಕ್ಷಿತ್ ಶೆಟ್ಟಿ ವಿರುದ್ಧ ಪಬ್ಲಿಕ್ ಟಿವಿ ಕಾರ್ಯಕ್ರಮವೊಂದನ್ನು ಮಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಮರುದಿನ ಅಭಿಮಾನಿಗಳು ಪಬ್ಲಿಕ್ ಟಿವಿ ಕಚೇರಿಗೆ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದು ಖಾಸಗಿ ವಾಹಿನಿಯ ಮಾನ ನಡುರಸ್ತೆಯಲ್ಲಿ ಹರಾಜಾಗಿತ್ತು. ಈ ಮಧ್ಯೆ ಒಂದಿಷ್ಟು ಪ್ರಶ್ನೆಗಳು ಮತ್ತೊಂದಿಷ್ಟು ಅನುಮಾನಗಳು ಪಬ್ಲಿಕ್ ಟಿವಿಯ ಮೇಲೆ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಿದೆ. ಅದು ಏನೇನು ಗೊತ್ತಾ? ಎಸ್, ಕಾರ್ಯಕ್ರಮದ ಆರಂಭದಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದ ರಕ್ಷಿತ್ ಶೆಟ್ಟಿ ಅಭಿನಯ ಏನಿಲ್ಲ, ಅವರು ಇವರಿಂದ ಗೆದ್ದವನೇ ಹೊರತು ಆತನಿಂದಲ್ಲ. ಹಾಗೆ ಹೀಗೆ ಹೇಗೇಗೋ ಬಾಯಿಗೆ ಬಂದಂತೆ ಶೆಟ್ರನ್ನು ನಿಂದಿಸಿದ್ದು. ಆದರೆ ಕಾರ್ಯಕ್ರಮದ ಕೊನೆಯಲ್ಲಿ ಶೆಟ್ರ ಖಾಸಗಿ ವಿಚಾರಕ್ಕೂ ಕೈ ಹಾಕಿದ್ರು. ರಶ್ಮಿಕಾ ಮಂದಣ್ಣ ಅವರ ವಿಚಾರವನ್ನು ಕೆಣಕಿದ್ರು. ಇದ್ಯಾಕೆ ಎನ್ನುವುದೇ ಅರ್ಥವಾಗ್ತಿಲ್ಲ. ನಿಂದನೆ ಈ ಮಟ್ಟಕ್ಕೆ ಇಳಿದಿದ್ಯಾಕೆ ಎನ್ನುವುದೇ ಬಹುದೊಡ್ಡ ಪ್ರಶ್ನೆ. ಹೈದರಾಬಾದಿನಲ್ಲಿ ಕುಳಿತು ಸೋಡ ಚೀಟಿ ಕೊಟ್ಟಿದ್ದು ನಿನ್ನಂತ ಕೀಳು ಮನಸ್ಸಿನ ವ್ಯಕ್ತಿ, ಹೀಗೆ ಒಂದಿಷ್ಟು ಮಾತು. ಇದರ ಜೊತೆಗೆ ಹೀಗಾಗಿಯೇ ಆಕೆ ಟಾಲಿವುಡ್, ಕಾಲಿವುಡ್, ಬಾಲಿವುಡ್ನಲ್ಲಿ ಹೆಸರು ಮಾಡ್ತಿರುವ ಅನ್ನೋ ಸಾಲು ಒಂದಿಷ್ಟು ಕನ್ನಡಿಗರನ್ನು ಕೆರಳಿಸಿದೆ. ಹಾಗಾದರೆ ಕನ್ನಡದ ಅನ್ನ ತಿಂತಿರೋ ಪಬ್ಲಿಕ್ ಟಿವಿ ಯಾರ ಪರ? ಕನ್ನಡವೇ ಬರಲ್ಲ ಎಂದು ತಮಿಳು ಸಿನಿಮಾನೇ ಮಾಡದ ದಿನಗಳಲ್ಲಿ ತಮಿಳಿನಲ್ಲಿ ಮಾತನಾಡಿದಾಕೆಯ ಪರವೇ? ಪರಭಾಷೆಯಲ್ಲಿ ಆಫರ್ಗಳ ಮೇಲೆ ಆಫರ್ ಬಂದಾಗ ಕನ್ನಡವನ್ನು ಒದ್ದಾಕೆಯ ಬೆನ್ನಿಗೆ ಪಬ್ಲಿಕ್ ಟಿವಿ ನಿಂತಿದೆಯೇ ಎನ್ನುವುದೇ ಅರ್ಥವಾಗ್ತಿಲ್ಲ. ಕನ್ನಡಿಗರನ್ನು ಧಿಕ್ಕರಿಸಿದ್ದಕ್ಕೆ ಪರಭಾಷೆಯಲ್ಲಿ ಆಫರ್ ಸಿಕ್ತು ಅನ್ನೋ ಮಾತುಗಳನ್ನು ಇಂಡೈರೆಕ್ಟ್ ಆಗಿ ಪಬ್ಲಿಕ್ ಟಿವಿ ಹೇಳ್ತಿದೆಯಾ? ಪರಭಾಷೆ ಚಿತ್ರಗಳು ತೆರೆ ಕಂಡಾಗ ಸಿಂಹಾಸನದ ಮೇಲೆ ಕೂರಿಸುತ್ತೆ ಈ ಖಾಸಗಿ ವಾಹಿನಿಗಳು. ಅದೇ ಕನ್ನಡ ಚಿತ್ರ, ನಟ, ನಿರ್ದೇಶಕರ ಮೇಲೆ ಈ ರೀತಿಯ ತೇಜೋವಧೆಗಳನ್ನು ಸುಖಾಸುಮ್ಮನೆ ಮಾಡುತ್ತೆ. ಸಿನಿಮಾಗಳು ಚೆನ್ನಾಗಿದ್ರೂ ದರಿದ್ರವಾಗಿದೆ ಎಂದು ವಿಮರ್ಶಿಸಲಾಗುತ್ತೆ. ಅದೇ ಪರಭಾಷೆ ಚಿತ್ರಗಳು ತೆರೆ ಕಂಡಾಗ ಅತ್ಯದ್ಭುತ ಎಂದು ಕೊಂಡಾಡುತ್ತೆ. ಅಲ್ಲಿನ ವಾಹಿನಿಗಳು ಎಂದಾದ್ರೂ ನಮ್ಮ ಸಿನಿಮಾವನ್ನು ಈ ಮಟ್ಟಕ್ಕೆ ಬಿಡಿ, ಒಂದು ಸ್ಪೀಡ್ ನ್ಯೂಸ್ನಲ್ಲಾದರೂ ಹಾಕಿದ್ರ? ಚಾನ್ಸೇ ಇಲ್ಲ. ಹೀಗಿರುವಾಗ ಕಂಡವರ ತಾಯಿಯನ್ನು ಮುದ್ದಾಡೋ ಉಸಾಬರಿ ನಮಗ್ಯಾಕೆ? ಇದೇ ಬೆಂಬಲ ನಮ್ಮವರಿಗೆ ನೀಡ್ತಿದ್ರೆ ಕನ್ನಡ ಚಿತ್ರರಂಗ ಎಲ್ಲೋ ಇರ್ತಿತ್ತು. ನಿಮ್ಮಂತಹ ಕೀಳು ಮಟ್ಟದ ವಾಹಿನಿಗಳಿಂದಲೇ ನಮ್ಮ ಕನ್ನಡ ಚಿತ್ರರಂಗ ಅಧೋಗತಿಗೆ ತಲುಪಿದ್ದು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.